ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಾಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾಂ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪ್ರತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಸಪ್ತಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ಯತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಸಾಯಂಕಾಲದ ಶ್ಲೋಕದ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ನಮಗೆ ಅವಕಾಶವನ್ನು ಮಾಡಿಕೊಟ್ಟಂತ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಶ್ರೀ ನಾಮನಿಷ್ಠ ಪ್ರಭುಜಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ಲ ಗುರುಗಳು ಹಾಗೂ ಶ್ರೀಲ ಪ್ರಭುಪಾದರಿಗೆ ನಮ್ಮ ನಮ್ರ ವಂದನೆಗಳನ್ನು ಅರ್ಪಿಸಿ ಅವರ ಕೃಪೆಯನ್ನು ಬೇಡಿ ಇಂದಿನ ತರಗತಿಯನ್ನು ಆರಂಭಿಸೋಣ. ಇಂದು ನಾವು ಅಧ್ಯಾಯ 17 ಶ್ಲೋಕ 25ರಿಂದ ಆರಂಭಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ತದಿತ್ಯನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ತದಿತ್ಯನಭಿಸಂಧಾಯ ತತ್ ಇತಿ ಅನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ಫಲಂ ಯಜ್ಞ ತಪಃ ಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ದಾನ ಕ್ರಿಯಾಃ ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಅನುವಾದ: ಮನುಷ್ಯನು ಯಾವ ಫಲಾಪೇಕ್ಷೆ ಇಲ್ಲದೆ ಸತ್ ಎಂಬ ಪದವನ್ನು ಉಚ್ಚರಿಸಿ ವಿವಿಧ ಬಗೆಗಳ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಮಾಡಬೇಕು. ಇಂತಹ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷವನ್ನು ಪಡೆಯುವುದು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮನುಷ್ಯ ತತ್ ಅನ್ನೋ ಪದಾನ ಉಚ್ಚರಿಸ್ಬಿಟ್ಟು ನಂತರ ಎಲ್ಲ ವಿವಿಧ ಬಗೆ ಯಜ್ಞ, ತಪಸ್ಸು ಮತ್ತು ದಾನ ಮಾಡ್ಬೇಕಂತೆ. ಅದನ್ನ ಮಾಡಿದ್ರೆ ಆಧ್ಯಾತ್ಮಿಕ ಕರ್ಮಗಳ ಉದ್ದೇಶ ಭೌತಿಕ ತೊಡಕಿನಿಂದ ಮೋಕ್ಷನ ಪಡಿಬಹುದು ಅಂತ ಹೇಳ್ತಾ ಇದ್ದಾನೆ ಭಗವಂತ. ತದಿತ್ಯನಭಿಸಂಧಾಯ ತದಿತ್ಯನಭಿಸಂಧಾಯ
ಫಲಂ ಯಜ್ಞಕ್ರಿಯಾಃ ಫಲಂ ಯಜ್ಞತ ತಪಕ್ರಿಯಾಯಾಃ ದಾನಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ತದಿತ್ಯನಭಿಸಂಧಾಯ ಯಜ್ಞತಪಕ್ರಿಯಾಃ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ಮಾತಾಜಿ ಎಕೋ ಬರುತ್ತೆ ಮಾತಾಜಿ. ಮಾತಾಜಿ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ. ಎಕೋ ಬರುತ್ತೆ ಮಾತಾಜಿ. ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯ ಒಂದ್ ನಿಮಿಷ ಇರಿ ಎಕೋ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಹೌದು ಮಾತಾಜಿ ನೀವೊಂದ್ಸಲಿ ಲೀವ್ ಆಗ್ಬಿಟ್ಟು ಯಾರು ನಿಮ್ದು ನಂದು ಆಗ್ತದೆ. ಏನ್ ಮಾತಾಜಿ ಬರ್ತಾ ಇದೆ. ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ ತದಿತ್ಯನಭಿಸಂಧಾಯ ಫಲಂ ಯಜ್ಞತಪಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಶ್ಲೋಕ 26, 27 ಒಟ್ಟಿಗೆ ಇದೆ. ಒಟ್ಟಿಗೆ ಮಾಡ್ಬಿಡ್ತೀನಿ, ಆಮೇಲೆ ಅನುವಾದಿಸಿ ಓದ್ಬೋದು. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ ಯಜ್ಞೆ ತಪಸಿ ದಾನೆ ಚ ಸ್ಥಿತಿಸ್ತದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ತದಿತ್ಯೇವಾಭಿಧೀಯತೆ. ಸದ್ಭಾವೇ ಸಾಧುಭಾವೇ ಚ ಸತ್ ಇತಿ ಏತತ್ ಸದಿತ್ಯೇತತ್ ಸತ್ ಇತಿ ಏತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಾಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ. ಸಶಬ್ದಃ ಪಾರ್ಥ ಯುಜ್ಯತೆ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿಃ ತದಿತಿ ಚೋಚ್ಯತೆ ಸ ಉಚ್ಯತೆ. ಕರ್ಮ ಚೈವ ತದರ್ಥೀಯಂ ಕರ್ಮ ಚ ಏವ ಅರ್ಥೀಯಂ ತದಿತ್ಯೇವಾಭಿಧೀಯತೆ ತತ್ ಇತಿ ಏವ ಅಭಿಧೀಯತೆ. ಅರ್ಜುನನೇ ಭಕ್ತಿಯುತ ಯಜ್ಞದ ಗುರಿಯು
ಪರಮ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಅರ್ಜುನಂಗೆ ಹೇಳ್ತಾ ಇದ್ದಾನೆ ಭಗವಂತ, ಭಕ್ತಿಯುತ ಯಜ್ಞದ ಗುರಿ ಪರಮ ಸತ್ಯ, ಅದನ್ನ ಸತ್ ಅಂತ ಅನ್ನೋ ಪದ ಸೂಚಿಸತ್ತಂತೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ತೆಂದು ಕರೆಯುತ್ತಾರೆ. ಸದ್ಭಾವೇ ಸಾಧು ಭಾವೇ ಚ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಸದಿತ್ಯೇತತ್ ಪ್ರಯುಜ್ಯತೆ ಶಸ್ತೆ ಕರ್ಮಣಿ ತಥಾ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಸತ್ಶಬ್ದ ಅಂತ ಹೇಳ್ಬೋದು. ಅದನ್ನ ಶಬ್ದ ಹೇಳಿದ್ರೆ ಸತ್ಶಬ್ದ ಪಾರ್ಥ ಯುಜ್ಯತೆ ಸತ್ಶಬ್ದಪಾರ್ಥಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದಪಾರ್ಥಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಶಬ್ದಃ ಪಾರ್ಥ ಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥಯುಜ್ಯತೆ. ಶ್ಲೋಕ 27. ಯಜ್ಞೇ ತಪಸಿ ದಾನೇ ಚ ಯಜ್ಞೇ ತಪಸಿ ದಾನೇ ಚ ಸದಿತಿ ಚೋಚ್ಯತೆ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಸದಿತ್ಯೇವಾಭಿಧೀಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ
कर्म चैव तदर्थीयं सदित्येवाभिधीयते तपस्यानि स्थितिः सदित्युच्यते तदर्थीयं सदित्येवाभिधीयते ಶ್ಲೋಕ ಇದು ಶ್ಲೋಕ 28 ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ असदित्युच्यते पार्थ न च तत्प्रेत्य नो इह अश्रद्धया हुतं दत्तं तपस्तप्तं तपः तप्तं कृतं च यत् असदित्युच्यते पार्थ असत् इति उच्यते पार्थ न च तत्प्रेत्य न च तत्प्रेत्य ನೋ ಇಹ ನಾವು ಇಹ. ಅರ್ಜುನನೇ, ಪರಮಪ್ರಭುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅಶಾಶ್ವತ. ಅದನ್ನು ಅಸತ್ ಎಂದು ಕರೆಯುತ್ತಾರೆ ಮತ್ತು ಅದು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ನಿಷ್ಪ್ರಯೋಜಕ. ಅರ್ಜುನನ್ ಮತ್ತೆ ಹೇಳ್ತಾ ಇದ್ದಾನೆ, ಪರಮಪ್ರಭುವಿನಲ್ಲೇ ಶ್ರದ್ಧೆ ಇಲ್ಲದೆ ಮಾಡಿದ ಯಾವುದೇ ಯಜ್ಞ, ದಾನ ಅಥವಾ ತಪಸ್ಸು ಅವೆಲ್ಲ ಅಶಾಶ್ವತ. ಅದನ್ನ ಅಸತ್ ಅಂತ ಕರೀತಾರೆ. ಅದು ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಕೂಡ ನಿಷ್ಪ್ರಯೋಜಕ ಆಗುತ್ತೆ ಅಂತ ಹೇಳ್ತಾರೆ. ಅಶ್ರದ್ಧಯಾ ಹುತಂ ದತ್ತಂ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ತಪಸ್ತಪ್ತಂ ಕೃತಂ ಚ ಯತ್ असदित्युच्यते पार्थ असद्युच्यते पार्थ न च तत्प्रेत्य नो इह न च तत्प्रेत्य नो इह अश्रद्धया हुतं दत्तं तपस्तप्तं कृतं च यत् अश्रद्धया हुतं दत्तं तपस्तप्तं कृतं च यत् असदित्युच्यते पार्थ न च तत्प्रेत्य नो इह असदित्युच्यते पार्थ न च तत्प्रेत्य नो इह अश्रद्धया हुतं दत्तं तपस्तप्तं कृतं च यत् असदित्युच्यते पार्थ न च ಎರಡ್ ಲೈನ್ ಹೇಳಿ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ असदित्युच्यते पार्थ न च तत्प्रेत्य नो इह असद्यत्युच्यते पार्थ न च तत्प्रेत्य नो इह अश्रद्धया हुतं दत्तं तपस्तप्तं कृतं च यत् असदित्युच्यते पार्थ न च तत्प्रेत्य नो इह अश्रद्धया हुतं दत्तं तपस्तप्तं कृतं च यत् असद्यत्युच्यते पार्थ न च तत्प्रेत्य नो इह दया हुतं दत्तं तपस्तप्तं कृतं च यत् असदित्युच्यते पार्थ न च तत्प्रेत्य नो इह अश्रद्धया हुतं दत्तं तपस्तप्तं कृतं च यत् असद्युच्यते पार्थ तत्प्रेत्य नो इह तत्प्रेतनो इह ॐ तत्सत् इति ॐ तत्सत् इति भगवद्गीतासु श्रीमद्भगवद्गीतासु उपनिषत्सु उपनिषत्सु ब्रह्मविद्यायां
ब्रह्मविद्यायां योगशास्त्रे योगशास्त्रे श्रीकृष्ण अर्जुन संवादे श्रीकृष्ण अर्जुन संवादे श्रद्धात्रय विभाग योगो नाम श्रद्धात्रयविभागयो नाम दशोऽध्यायः। सप्तदशोऽध्यायः। हरे कृष्ण 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 हरे 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 राम हरे राम 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 हरे हरे। हरे हरे कृष्ण। कृष्ण 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 हरे राम 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 हरे हरे। ಪೂರ್ಣಿಮಾ ಮಾತಾಜಿ ಹೇಳಿ ಸುಧಾ ಮಾತಾಜಿ. ಹೇಳ್ತೀಯ ಆಮೇಲೆ ರಿವಿಷನ್ ಮಾಡಿ. ಓಕೆ ಓಕೆ ಮಾತಾಜಿ. 26ನೇ ಶ್ಲೋಕ 25ನೇ ಶ್ಲೋಕ 25ರಿಂದ 28. ಓಕೆ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ ಮಾತಾಜಿ. तदित्यनभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः. हरे कृष्ण माताजी. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತೇಜಸ್ವಿನಿ ವೆಂಕಟೇಶ್ ಮಾತಾಜಿ ನೀವು ಹೇಳಿ. ತೇಜಸ್ವಿನಿ ಮಾತಾಜಿ. माताजी तदित्यानाभिसन्धाय फलं यज्ञतपः क्रिया दानक्रियाश्च विविधाय क्रियन्ते मोक्षकाङ्क्षिभिः. ಮಾತಾಜಿ ಫಲಂ ಯಜ್ಞ ತಪಕ್ರಿಯಾಃ ಅಲ್ಲಿ ಹಕಾರ ಇದೆ ಹೇಳ್ಬೇಕು. ಆಮೇಲೆ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಎರಡ್ ಕಡೆನೂ ಹಕಾರ ಬರ್ಬೇಕು. ಮತ್ತೆ ಎರಡು ಚಿಕ್ಕ ಚಿಕ್ಕ ಸೊನ್ನೆ ಕಾಣುತ್ತಲ್ಲ ಅದನ್ನ ಹೇಳ್ಬೇಕು ನೀವು ಹಕಾರ. ತೇಜಸ್ವಿನಿ ಮಾತಾಜಿ ಇನ್ನೊಂದ್ಸಲ ಹೇಳ್ತೀರ ಮಾತಾಜಿ. ತೇಜಸ್ವಿನಿ ಮಾತಾಜಿ ನಿಧಾನವಾಗಿ ಹೇಳಿ ಆವಾಗ ಸರಿಯಾಗಿ ಬರುತ್ತದೆ. ಹಾ ಮಾತಾಜಿ. तदित्यानाभिसन्धाय फलं यज्ञतपः क्रियां फलं यज्ञतपः क्रियाः दानक्रियाश्च विविधाय क्रियन्ते दानक्रियाश्च विविधाः क्रियन्ते मोक्षकाङ्क्षिभिः. ಹರೇ ಕೃಷ್ಣ. ಸರಿ ಆಯ್ತು ಮಾತಾಜಿ, ಸರಿಯಾಗಿ ಹೇಳಿದ್ದು. ಬಿ ಮಲ್ಲಜಮ್ಮ ಮಾತಾಜಿ ಹೇಳಿ 25ನೇ ಶ್ಲೋಕ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ 25 ಮಾತಾಜಿ. ಮಾತಾಜಿ ತದಿತ್ತೇನಪಿ ಚಂದಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಮಾತಾಜಿ ಎಲ್ಲಿ ತಪ್ಪಾಯ್ತು ಮಾತಾಜಿ? ಪರ್ಫೆಕ್ಟ್ ಆಗಿ ಹೇಳಿದ್ರು. ಚೆನ್ನಾಗಿ ಹೇಳಿದ್ದು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ 25ನೇ ಶ್ಲೋಕ ಹೇಳಿ ಮಾತಾಜಿ. तदित्यानभिसन्धाय फलं यज्ञतपः क्रियाः दानक्रियाश्च विविधाः क्रियन्ते मोक्षकाङ्क्षिभिः. हरे कृष्ण माताजी. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ದು. ಚೆಲ್ಲು ಅಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25 ಹೇಳಿ ನೀವು. ತದಿತ್ಯಾನಭಿಸಂಧಾಯ ಫಲಂ ಯಜ್ಞತಪಃ ಕ್ರಿಯಾಃ ದಾನಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಹರೇ ಕೃಷ್ಣ ಮಾತಾಜಿ. ಇನ್ನು ಚಂದ್ರಕಲಾ ಮಾತಾಜಿ.
ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 25 ಹೇಳಿ ಮಾತಾಜಿ. ಶ್ಲೋಕ 25. ತದಿತನಭಿಸಂಧಾಯ ಫಲಂ ಯಜ್ಞ ತಪಕ್ರಿಯಾಃ ದಾನ ಕ್ರಿಯಾಶ ವಿವಿಧಾಃ ಕ್ರಿಯತೆ ಮೋಕ್ಷಕಾಂಕ್ಷಿಭಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ದಾಕ್ಷಾಯಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26 ಹೇಳಿ ಮಾತಾಜಿ. ಶ್ಲೋಕ 26. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಚಂದ್ರಕಲಾ ಮಾತಾಜಿ, ದಾಕ್ಷಾಯಿಣಿ ಮಾತಾಜಿ ಆಯ್ತು. KP ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 26ನೇ ಶ್ಲೋಕ ಮಾತಾಜಿ. ಹೌದು ಮಾತಾಜಿ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯಂತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಿಣಿ ತಥಾ ಸಚ್ಬದ್ಧಃ ಪಾರ್ಥಯುಜ್ಯತೆ. ಎರಡನೇ ಲೈನ್ ಮಾತಾಜಿ. ಹೇಳ್ಕೊಡು ಮಾತಾಜಿ. ಸದಿತ್ಯೇತತ್ ಪ್ರಯುಜ್ಯತೆ. ಸದಿತ್ಯೇತತ್ ಪ್ರಯುಜ್ಯತೆ. ಸದಿತ್ಯೇತತ್ ಅದು ಸದಿತ್ಯೇತತ್. ತೇಗೆ ಯಾವತ್ತಿದೆ? ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಿಣಿ ತಥಾ ಸಚ್ಬದ್ಧಃ ಪಾರ್ಥಯುಜ್ಯತೆ. ಸಚ್ಛಬ್ದಃ ಪಾರ್ಥಯುಜ್ಯತೆ. ಅಂತ ಹೇಳಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ, ನೀವು ಈಗ ಜಾಯಿನ್ ಆದದ್ದ ಮಾತಾಜಿ. 26ನೇ ಶ್ಲೋಕ ಹೇಳಿ ಮಾತಾಜಿ. 26. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸ್ವಚ್ಛಬ್ದಃ ಪಾರ್ಥಯುಜ್ಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಮಂಜುಳಾ ಆಲ್ ಮಾತಾಜಿ. ಶ್ಲೋಕ 26 ಹೇಳಿ. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇನ್ನು ಲಲಿತಾ ಪೂಜಾರಿ ಮಾತಾಜಿ, ನೀವು ಶ್ಲೋಕ 26 ಹೇಳಿ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಿರ್ಮಲಾ ಮಾತಾಜಿ. ಇನ್ನು MN ಸಾಯಿಲಕ್ಷ್ಮಿ ಮಾತಾಜಿ. ನಿರ್ಮಲಾ ಮಾತಾಜಿ. ಓಕೆ, ನಿರ್ಮಲಾ ಮಾತಾಜಿ ಶ್ಲೋಕ 27 ಹೇಳಿ. ಶ್ಲೋಕ 27. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದ್ದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿಯಾಗಿ ಬಂತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನು MN ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ. ತಪ್ಪಾಯ್ತಾ? ಇಲ್ಲ ಸರಿ ಬಂತು. ತಪ್ಪಾಯ್ತಾ ಮಾತಾಜಿ? ಇಲ್ಲ, ಸರಿ ಇತ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ವಿ ಮಾತಾಜಿ, ಚೆನ್ನಾಗಿ ಹೇಳಿದ್ವಿ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ.
ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ, ಚೆನ್ನಾಗಿ ಹೇಳಿದ್ದು ಮಾತಾಜಿ. ನೀವು ಪೂರ್ಣಿಮಾ ಮಾತಾಜಿ ಹೇಳಿ. ಪೂರ್ಣಿಮಾ ಮಾತಾಜಿ ಮಾತಾಜಿ ಎಷ್ಟನೇದು? 27ನೇದು ಹೇಳಿ ನೀವು. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜೇಶ್ವರಿ ಮಾತಾಜಿ ಹೇಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 27ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 27. ಯಜ್ಞೆ ತಪಸಿ ದಾನೆ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಮಾತಾಜಿ ಕರೆಕ್ಟ್ ಬಂತ್ರ? ಸರಿಗ್ ಬಂತು. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ಹೇಳಿದ್ರು ನೀವು. ರಂಜನಾ ದೇವಾಡಿಗ ಮಾತಾಜಿ, ನೀವು ಶ್ಲೋಕ 28 ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅಶ್ರದ್ಧಾಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ಯುತ್ಯಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. 3ನೇ ಲೈನ್ ಮತ್ತೆ ಅಸದ್ಯುಚ್ಯತೆ. ಅಸದಿತ್ಯುಚ್ಯತೆ ಪಾರ್ಥ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳ್ತದೆ, ಇನ್ನೊಂದ್ಸಲ ಹೇಳ್ಬೇಕಾ ನಿಮ್ಗೆ? ಹೇಳಿ. ಆಯ್ತು. ಅಶ್ರದ್ಧಾಯ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ಯುತ್ಯುಚ್ಯತೆ ಪಾರ್ಥ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಮಾತಾಜಿ ಹರೇ. ಯಾವ್ದು ಮಾತಾಜಿ? 27. 28. ಮಾತಾಜಿ ಶ್ಲೋಕ 28. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರತ್ಯನೋ ಇಹ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಪ್ರೇತ್ಯನೋ ಇಹ. ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಶ್ಲೋಕ ಮಾತಾಜಿ. 28. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ಸ ಚ ತತ್ ಪ್ರೇತ್ಯ ನೋ ಇಹ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ನಾದು ಬರಿ ಮಾತಾಜಿ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ತೇಜಸ್ವಿನಿ ಮಾತಾಜಿ ಹೇಳಿ. ಶ್ಲೋಕ 28. ಮಾತಾಜಿ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಹರೇ ಕೃಷ್ಣ. ಚೆನ್ನಾಗಿ ಹೇಳಿದ್ರು ಮಾತಾಜಿ. ವೆಂಕಟೇಶ್ ಪ್ರಭುಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28 ಮಾತಾಜಿ. ಪ್ರಭುಜಿ. ಮಾತಾಜಿ. ಶ್ಲೋಕ 28. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಹರೇ ಕೃಷ್ಣ. ಸರಿಯಾಗಿ ಹೇಳಿದ್ರು ಮಾತಾಜಿ. ಪ್ರಭುಜಿ ಚೆನ್ನಾಗಿ ಹೇಳಿದ್ರು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇನ್ನು ರೇಣುಕಾ ದೇವಿ ಮಾತಾಜಿ.
अश्रद्धयाहुतं दत्तं तपस्तप्तं कृतं च यत् असदित्युच्यते पार्थ न च तत्प्रेत्य नो यः. ಹರೇ ಕೃಷ್ಣ ಮಾತಾಜಿ, ಇದು ಮೂರನೇ ಲೈನ್ ಕರೆಕ್ಟ್ ಆಯ್ತಾ ಮಾತಾಜಿ? ಸರಿ ಹೇಳಿದ್ರಿ. ಅಶ್ರದ್ಧೆಯಾಹುತಂ ಅಸದಿತ್ಯುಚ್ಯತೆ ಪಾರ್ಥ. ಅಸದಿತ್ಯುಚ್ಯತೆ ಕರೆಕ್ಟ್. ಕರೆಕ್ಟ್ ಅಂತ ಮಾತಾಜಿ? ಹೇಳಿ ಇನ್ನೊಂದ್ಸಲ. ಅಸದ್ಯುಚ್ಯತೆ ಪಾರ್ಥ. ಅಸದಿತ್ಯುಚ್ಯತೆ ಅಸದಿತ್ಯುಚ್ಯತೆ ಅಸದಿತ್ಯುಚ್ಯತೆ. ಇನ್ನೊಂದ್ಸಲ ಹೇಳಿ ಮಾತಾಜಿ. ಸರಿ ಮಾತಾಜಿ. ಅಶ್ರದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯ ನೋ ಇಹ. ಅಸದಿತ್ಯುಚ್ಯತೆ ಅಸದಿತ್ಯು ಉಚ್ಯತೆ. ಸರಿ ಮಾ ಅಸದಿತ್ಯುಚ್ಯತೆ. ಎಲ್ಲವೂ ಹೇಳಿ ಆಯ್ತಲ್ವಾ? ಅದೇ ಕೃಷ್ಣ ಮಾತಾಜಿ ನಾನು ಹೇಳಿಲ್ಲ ಮಾತಾಜಿ. ಮಾತಾಜಿ ಅಶ್ರದ್ಧಾಯಾಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನು ಇಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲರೂ ಹೇಳಿ ಆಯ್ತು ಮಾತಾಜಿ. ಇನ್ನು ರಿವಿಷನ್ ಸ್ಟಾರ್ಟ್ ಮಾಡು. ರಿವಿಷನ್ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ ಶ್ರದ್ಧಾತ್ರಯ ವಿಭಾಗ ಯೋಗಃ. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ ಶ್ಲೋಕ 1 ಹೇಳಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 1 ಹೇಳಿ. ಮಂಜುಳಾ ಮಾತಾಜಿ ಹೇಳಿ ಮಾತಾಜಿ. ಯಾವ್ದು ಶ್ಲೋಕ ಯಾವ್ದು ಮಾತಾಜಿ? ಶ್ಲೋಕ 1. ಅರ್ಜುನ ಉವಾಚ ಯೇ ಶಾಸ್ತ್ರವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಬಿ ಮಲ್ಲಜಮ್ಮ ಮಾತಾಜಿ ಶ್ಲೋಕ 2 ಹೇಳಿ. ಶ್ಲೋಕ 1 2 ಮಾತಾಜಿ. ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ವಾಚ ತ್ರಿವಿಧ ಭವತಿ ಶ್ರದ್ಧಾ ದೇಯಿನಾ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೇತಿ ತಾಂ ಶೃಣು. ಹರೇ ಕೃಷ್ಣ. ಕರೆಕ್ಟ್ ಆಗಿ ಹೇಳಿದ್ನ ಮಾತಾಜಿ? ಸರಿ ಹೇಳಿದ್ರಿ. ನಿಮ್ ಎನ್ಕರೇಜ್ಮೆಂಟ್ ನಿಮ್ಮ ಉಚ್ಚಾರಣೆಗಳನ್ನೆಲ್ಲ ತಿಳ್ಕೊಂಡಿದೀನಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಶ್ಲೋಕ 3. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋ ಹಯಂ ಪುರುಷೋ ಯೋ ಯಚ್ಛ್ರದ್ಧಃ ಸ ಏವ ಸಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೆಲ್ವಮ್ಮ ಮಾತಾಜಿ ಶ್ಲೋಕ 4 ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಾಕಾಂಕ್ಷಿ ರಾಜಸಃ ಪ್ರೇತಾನ್ ಭೂತಗಣಾಂ ಚನ್ಯೇ ಯಜಂತೆ ತಾಮಸಾ ಜನಾಃ. ಭೂತಗಣಾಂಶ್ಚಾನ್ಯೇ ಒಟ್ಟಿಗೆ ಬರ್ಬೇಕದು. ಬಿಡಿಸ್ಬಾರ್ದು. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ಬಂತ ಮಾತಾಜಿ? ಕರೆಕ್ಟ್ ಅದ.
ಹರೇ ಕೃಷ್ಣ ಮಾತಾಜಿ. ಹರೇ ವೆಂಕಟೇಶ್ ಪ್ರಭುಜಿ ಶ್ಲೋಕ 5 ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಹಾ ಮಾತಾಜಿ. ಅಶಾಸ್ತ್ರ ವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಃ ದಂಭಾಹಂಕಾರ ಸಂಯುಕ್ತಾಃ ಕಾಮರಾಗ ಬಲಾನ್ವಿತಾಃ. ಮಾತಾಜಿ ಸರಿಯಾಗಿ ಬಂತು. ಧನ್ಯವಾದ ಮಾತಾಜಿ. ಚೆನ್ನಾಗಿ ಬಂತು, ಧನ್ಯವಾದಗಳು ಪ್ರಭುಜಿ. ತೇಜಸ್ವಿನಿ ಮಾತಾಜಿ 6ನೇ ಶ್ಲೋಕ ಹೇಳಿ. ತೇಜಸ್ವಿನಿ ವೆಂಕಟೇಶ್ ಮಾತಾಜಿ. ಹಾ ಮಾತಾಜಿ. ಕರ್ಷಯಂತ ಶರೀರಸ್ಥಂ ಭೂತಗ್ರಾಮ ಮಚೇತಸ ಮಾಂ ಚೈವಾಂತ ಶರೀರಸ್ಥಂ ತಾನ್ ವಿದ್ಯಾಸುರ ನಿಶ್ಚಯಾನ್. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ಹೇಳಿದ್ರು ಮಾತಾಜಿ. ಶ್ರವಂತಿ ಮಾತಾಜಿ ಶ್ಲೋಕ ಹರೇ ಕೃಷ್ಣ 7ನೇ ಶ್ಲೋಕ. ಶ್ಲೋಕ 7. ಆಹಾರವಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞಸ್ತಪಸ್ತಥಾ ದಾನಂ ತೇಷಾಂ ವೇದಮಿಮಂ ಶೃಣು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ರೇಖಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ. ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 8 ಹೇಳಿ. ಹಾ ಮಾತಾಜಿ. ಶ್ಲೋಕ 8. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನ ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪ್ರೀತಿ ವಿವರ್ಧನಾಃ ಸ್ಥಿರ ಹೃದಯಾಃ ಸಾತ್ವಿಕ ಪ್ರಿಯಾಃ. 3 ದೀರ್ಘ ಹೋಯ್ತು ಮಾತಾಜಿ. ಹೌದಾ, ಹೇಳ ಮಾತಾಜಿ. ಇನ್ನೊಂದ್ಸರಿ ಹೇಳ್ತೀವಿ ಮಾತಾಜಿ. ಆಯು ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾಃ ರಸ್ಯ ಸ್ನಿಗ್ಧ ಸ್ಥಿರ ಹೃದಯಃ ಆಹಾರ ಸಾತ್ವಿಕ ಪ್ರಿಯ. ಹೃದಯಾಃ ರಸ್ಯ ಸ್ನಿಗ್ಧ ಸ್ಥಿರ ಹೃದಯಾಃ ಆಹಾರ ಸಾತ್ವಿಕ ಪ್ರಿಯ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ರಂಜನಾ ಮಾತಾಜಿ ಹೇಳಿ. ರಂಜನಾ ಮಾತಾಜಿ. ಹರೇ ಕೃಷ್ಣ ಶ್ಲೋಕ 9 ಅಲ್ಲ. ಶ್ಲೋಕ 9. ಕಟ್ವಾಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷಾ ವಿದಾಹಿನಃ ಆಹಾರ ರಾಜಸೆ ಶ್ರೇಷ್ಠಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಲೈನು ಕಟ್ವಂ ಲವಣಾತ್ಯುಷ್ಣ. ಕಟ್ವಂ ಲವಣಾತ್ಯುಷ್ಣ. ಕಟ್ವಂ ಲವಣಾತ್ಯುಷ್ಣ ತೀಕ್ಷ್ಣ ರೂಕ್ಷಾ ವಿದಾಹಿನಃ ಆಹಾರ ರಾಜಸೆ ಶ್ರೇಷ್ಠಾಃ. ರಾಜಸಾಸೆ ಶ್ರೇಷ್ಠಾಃ ದುಃಖ ಶೋಕಾಮಯ ಪ್ರದಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಶ್ಲೋಕ 10 ಚಂದ್ರಕಲಾ ಮಾತಾಜಿ ಹೇಳಿ. ಚಂದ್ರಕಲಾ ಮಾತಾಜಿ ಅನ್ಮ್ಯೂಟ್. ಹರೇ ಕೃಷ್ಣ ಮಾತಾಜಿ. ಯಾತಯಾಂ ಗತರಸಂ ಪೂರ್ತಿಮಯ ಪರ್ಯುಷಿತ ಚಯತ್ ಉಚ್ಚಿಷ್ಟಮಪಿ ಚಾಮೇದ್ಯಂ ಭೋಜನಂ ತಾಮಸ ಪ್ರಿಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ದಾಕ್ಷಾಯಿನಿ ಮಾತಾಜಿ ಹೇಳಿ.
ಕೃಷ್ಣ ಮಾತಾಜಿ. ಶ್ಲೋಕ 11. ಅಪಲಾಕಾಂಕ್ಷಿಭಿರ್ಯಜ್ಞೋ ವಿಧಿದೃಷ್ಟೋ ಯ ಯುಜ್ಯತೆ ಯಷ್ಟವ್ಯಮೇವೇತಿ ಮನಃ ಸಮಾಧಾಯ ಸ ಸಾತ್ವಿಕಃ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. KP ಮಂಜುಳಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಭಿಸಂಧಾಯ ತು ಫಲಂ ಡಂಬಾರ್ಥಮಾಪಿ ಚೈವ ಯತ್ ಇಜಂತೆ ಭಾರತ ಶ್ರೇಷ್ಠ ತಾಂ ಯಜ್ಞಂ ವಿಧಿ ರಾಜಸಂ. ಇಚ್ಯತೆ ಹರೇ ಕೃಷ್ಣ ಇಚ್ಯತೆ ಹೇಳಿ ಮಾತಾಜಿ. ಭಾರತ ಶ್ರೇಷ್ಠ ಇಚ್ಯತೆ. ಸರಿ ಮಾಡ್ಕೊಂತೀನಿ ಮಾತಾಜಿ. ಇಜ್ಜತೆ ಭಾರತ ಶ್ರೇಷ್ಠ ಕರೆಕ್ಟ್ ಬಂತ ಮಾತಾಜಿ. ತಂ ಯಜ್ಞಂ ವಿಧಿ, ದೀಗೆ ದೀವತ್ತಿದೆ, ವಿಧಿ ರಾಜಸಂ. ಅದೇ ತಂ ಯಜ್ಞಂ ವಿಧಿ ವಿದ್ ರಾಜಸಂ. ವಿಧಿ ರಾಜಸಂ. ವಿಧಿ ರಾಜಸಂ. ವಿಧಿ ರಾಜಸಂ. ವಿಧಿ ವಿಧಿ ರಾಜಸಂ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಹೇಳಿ. 12ನೇ ಶ್ಲೋಕ. 12 ಮಾತಾಜಿ. 12ನೇ ಅರ್ಧಲ್ಲ, 13ನೇ ಶ್ಲೋಕ ಮಾತಾಜಿ, ಕ್ಷಮಿಸಿ. ವಿಧಿಹಿ ಸೃಷ್ಟಾನ್ನಂ ಮಂತ್ರಹೀನಮದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ ಹೇಳಿ. ರೇಣುಕಾದೇವಿ ಮಾತಾಜಿ. ಹಾ ಮಾತಾಜಿ. ವಿಧಿಹೀನಂ ಸೃಷ್ಟಾನಂ ಮಂತ್ರಹೀನಂ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಮಂತ್ರಹೀನಂ ಅದಕ್ಷಿಣಂ ಇಲ್ಲ ಮಂತ್ರಹೀನಂ ಅದಕ್ಷಿಣ. ಶೋಭಾ ಭಟ್ ಮಾತಾಜಿ. ಶ್ಲೋಕ ಬರ್ಬೇಕು. ರೇಣುಕಾದೇವಿ ಮಾತಾಜಿ ಇನ್ನೊಮ್ಮೆ ಹೇಳಿ ಮಾತಾಜಿ. ಹಾ ಮಾತಾಜಿ. ಹೀನಂ ಅಂದ್ಮೇಲೆ ಅದಕ್ಷಿಣಂ ಅನ್ಬೇಕಾ ಮಾತಾಜಿ? ವಿಧಿಹೀನಂ ಅಸ್ಪೃಷ್ಟಾನಂ ಅಂದ್ರೆ ನೀವು ಮಾನ ಈ ಕಡೆ ಸೇರಿಸ್ಕೊಂಡ್ರೆ ಅಲ್ಲಿ ಆ ಸೇರಿಸ್ಬೇಕು, ಇಲ್ಲ ಸೇರಿಸಿ ಹೇಳ್ಬೇಕು. ಮದಕ್ಷಿಣಂ ಅಂತ ಹೇಳ್ಬೇಕು. ಸರಿ ಸರಿ ಮಾತಾಜಿ. ಅಲ್ವಾ? ಸೃಷ್ಟಾನಂ ವಿಧಿಹೀನಮ ಸೃಷ್ಟಾನಂ ಮಂತ್ರಹೀನಮ ದಕ್ಷಿಣಂ ಹಂಗೆ ಹೇಳ್ಬೇಕು. ಕೆಳಗ್ನ ಹಾಗೆ ಮಾಡ್ಬೇಕಾ ಮಾತಾಜಿ ನೆಕ್ಸ್ಟ್ ಲೈನ್ ನ? ಅದು ಸೇರ್ಕೊಂಡು ಹೇಳ್ಬೇಕು, ಇಲ್ಲ ಅಂದ್ರೆ ಬಿಡ್ಸಿದ್ರೆ ವಿಧಿಹೀನಂ ಅಂತ ಅಂದಾಗ ಅಸ್ಪೃಷ್ಟಾನಂ ಅಂತ ಬರ್ಬೇಕು. ಮಂತ್ರಹೀನಂ ಅಂದ ತಕ್ಷಣ ಅದಕ್ಷಿಣಂ ಅಂತ ಬರ್ಬೇಕು. ಸರಿ ಮಾತಾಜಿ. ಅಸೃಷ್ಟಾನಂ ಮಂತ್ರಹೀನಂ ಅದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 14. ದೇವ ದ್ವಿಜ ಗುರು ಪ್ರಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ 15 ಗೀತಾ ಎಂ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ ಹೇಳಿ. ಶ್ಲೋಕ 15 ಮಾತಾಜಿ. ಹಾ ಮಾತಾಜಿ. ಶ್ಲೋಕ 15. ಶ್ಲೋಕ 15. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚ ಯತ್ ಸ್ವಾಧ್ಯಾಯ ಅಭ್ಯಸನಂ ಚೈವ ವಾಗ್ಮಯಂ ತಪ ಉಚ್ಯತೆ. ವಾಂಗ್ಮಯಂ ವಾಂಗ್ಮಯಂ ಅಂತ ಬರ್ಬೇಕು. ವಾಗ್ಮಯಂ ಅಲ್ಲ ಮಾತಾಜಿ. ವಾಂಗ್ಮಯಂ. ವಾಗ್ಮಯಂ ಅಲ್ಲ, ವಾಂಗ್ಮಯಂ. ವಾಂಗ್. ಹರೇ ಕೃಷ್ಣ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ. ಶ್ಲೋಕ 16 ಹೇಳಿ. ಹರೇ ಕೃಷ್ಣ ಮಾತಾಜಿ. ಮನ
ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮಾ ನಿಗ್ರಹಃ ಭಾವ ಸಂಶುದ್ಧಿರಿತ್ಯೇತತ್ ತಪೋಮಾನಸಮುಚ್ಯತೆ. ತಪ್ಪಾಯ್ತಾ ಮಾತಾಜಿ? ಸರಿ. ಚೆನ್ನಾಗಿ ಹೇಳಿದ್ದು, ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿ ಹೇಳಿದ್ದು ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಲಲಿತಾ ಪೂಜಾದಿ ಮಾತಾಜಿ ಹೇಳಿದ್ದು. ಲಲಿತಾ ಪೂಜಾದಿ ಮಾತಾಜಿ ಹೇಳಿ. ಹಾ ಮಾತಾಜಿ. ಶ್ಲೋಕ 17. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ ತ್ರಿವಿಧಂ ನರಹಿ ಅಫಲಾಕಾಂಕ್ಷಿಭಿರ್ಯಕ್ತೆ ಸಾತ್ವಿಕಂ ಪರಿಚಕ್ಷತೆ. ಹರೇ ಕೃಷ್ಣ ಮಾತಾಜಿ. ಫಲಾಕಾಂಕ್ಷಿಭಿರ್ಯುಕ್ತೈಃ ಅಂತ ಬರ್ಬೇಕು ಮತ್ತೆ. ಫಲಾಕಾಂಕ್ಷಿಭಿರ್ಯುಕ್ತೈಃ. ಸರಿ. ನಿರ್ಮಲಾ ಮಾತಾಜಿ ಹೇಳ್ತೀನಿ ಮಾತಾಜಿ. ಶ್ಲೋಕ 18 ಅಲ್ವಾ ಮಾತಾಜಿ? ಸತ್ಕರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯಾತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ದೀರ್ಘ ಇರೋ ಕಡೆ ದೀರ್ಘ ಹೇಳಿಲ್ಲ, ದೀರ್ಘ ಇಲ್ಲದೆ ಇರೋ ಕಡೆ ದೀರ್ಘ ಹೇಳಿದ್ರಿ. ಸತ್ಕಾರಮಾನ, ಸತ್ಕರಮಾನ ಅಲ್ಲ, ಸತ್ಕಾರಮಾನ. ಕ್ರಿಯತೆ, ಕ್ರಿಯಾತೆ ಅಲ್ಲ, ಕ್ರಿಯತೆ. ಅದು ನೋಡ್ಕೊ. ಹೇಳ ಮಾತಾಜಿ. ಇನ್ನೊಂದ್ಸಲ ಹೇಳಿ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಹೇಳಿ. ಶ್ಲೋಕ 19. ಪಾರ್ವತಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 19 ಮಾತಾಜಿ. ಮಾತಾಜಿ. ಮೂಢಗ್ರಾಹೇಣಾತ್ಮನೋ ಯತ್ ಪೀಡಯಾ ಕ್ರಿಯತೆ ತಪಃ ಪರಸ್ಯೋದನಾರ್ಥಂ ವಾ ತತ್ತಾಮಸಮುದಾವೃತಂ. ಹರೇ ಕೃಷ್ಣ ಮಾತಾಜಿ. 3ನೇ ಲೈನ್ ಮಾತಾಜಿ. ಪರಸ್ಯೋತ್ಸಾದನಾರ್ಥಂ ವಾ, ಪರಸ್ಯೋತ್ಸಾದನಾರ್ಥಂ ವಾ, ಪರಸ್ಯೋತ್ಸಾದನಾರ್ಥಂ ವಾ ತತ್ತಾಮಸಮುದಾವೃತಂ. ಸರಿ ಆಯ್ತು ಮಾತಾಜಿ. ಪೂರ್ಣಿಮಾ ಮಾತಾಜಿ. ಪೂರ್ಣಿಮಾ ಮಾತಾಜಿ 20ನೇ ಶ್ಲೋಕ ಹೇಳಿ. ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೇ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಶ್ಲೋಕ 21 ಹೇಳಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಪ್ರತ್ಯುಪಕಾರಾರ್ಥಂ ಸಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕೃಷ್ಟಂ ರಾಜಸಂಸ್ಕೃತಂ. ಮಾತಾಜಿ ಮೊದಲನೇ ಲೈನ್ ಹೇಳಿ. ಯುತ್ ಪ್ರತ್ಯುಪಕಾರಾರ್ಥಂ. ಎತ್ತು ಎತ್ತು ಮಾತಾಜಿ ಎತ್ತು ಅದು ಎತ್ತು ಪ್ರತ್ಯುಪಕಾರಾರ್ಥಂ. ಮಾತಾಜಿ ಎತ್ತು ಅನ್ಬಾರ್ದು, ಎತ್ತು ಅನ್ಬೇಕು ಮಾತಾಜಿ. ಅದು ಎತ್ತು ಬಿಡಿಸಿ ಹೇಳಿದ್ರು ಕೂಡ ಎತ್ತು 2 ಅಕ್ಷರ ಇದೆ ಇಲ್ಲಿ. ಎತ್ತು ಫುಲ್ ಬರ್ಬೇಕು, ಎತ್ತು ಅಂತ. ಎತ್ತು ಅಂತೀವಲ್ಲ, ಅದೇ ಪ್ರತ್ಯುಪಕಾರಾರ್ಥಂ. ಎತ್ತನ್ಬೇಡಿ, ಎತ್ತು ಪ್ರತ್ಯುಪಕಾರಾರ್ಥಂ.
ಓಕೆ ಮಾತಾಜಿ, ಧನ್ಯವಾದ. ಒಂದ್ಸಲ ಸಣ್ಣ ಅಕ್ಷರನ ಬರಲ್ಲ ಹಂಗಾಗಿ. ರಾಜೇಶ್ವರಿ ಮಾತಾಜಿ ಇನ್ನೊಮ್ಮೆ ಹೇಳಿ ನೀವು, ಅವಾಗ ಬರ್ತದೆ ಮಾತಾಜಿ. ಎತ್ತು ಅಂತ ಹೇಳಿದ್ರು ಸರಿ. ಹಸು ಎತ್ತು ಇಲ್ವಾ ಮಾತಾಜಿ? ಆ ಎತ್ತು ಬರ್ಬೇಕಷ್ಟೆ. ಓಕೆ ಮಾತಾಜಿ. ಸಣ್ಣ ಅಕ್ಷರನೇ ಬರಲ್ಲ. ಇನ್ನೊಂದ್ಸಲ ಟ್ರೈ ಮಾಡಿ ಮಾತಾಜಿ. ಏಕೆ ಬಿಟ್ಟು ಬಿಡ್ತದೆ ಹೇಳಿ. ಎತ್ತು ಹೇಳಿ, ಶ್ಲೋಕ ಹೇಳಿ. ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಕೃತಂ. ಹರಿ ಬೋಲ್, ಚೆನ್ನಾಗಿ ಹೇಳಿದ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಂಜನಾ ಮಾತಾಜಿ ಹೇಳಿ ಮಾತಾಜಿ, 22ನೇ ಶ್ಲೋಕ. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. 22. ಶ್ಲೋಕ 22. ಅದೇಶ ಕಾಲೆ ಯದ್ದಾನಂ ಅಪಾತ್ರೇಭ್ಯಶ್ಚ ಧೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಅಸತ್ಕೃತಮವಜ್ಞಾತಂ ಕೃತ ಫುಲ್ ಹೇಳಿ ಮಾತಾಜಿ. ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಸರಿ. ಹರೇ ಕೃಷ್ಣ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. 23ನೇ ಶ್ಲೋಕ ಹೇಳಿ. ಹಾ ಮಾತಾಜಿ. ಶ್ಲೋಕ 23. ಓಂ ತತ್ ಸದಿತಿ ನಿರ್ದೇಶೋ ಬ್ರಾಹ್ಮಣ ಸ್ತ್ರೀವಿಧ ಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾ ಪುರಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಎಷ್ಟನೇ ಶ್ಲೋಕ? 24ನೇ ಶ್ಲೋಕ. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ತೇಜಸ್ವಿನಿ ಮಾತಾಜಿ. ತೇಜಸ್ವಿನಿ ಮಾತಾಜಿ ಇಲ್ಲ, ಬಂದಿಲ್ವಾ? ತೇಜಸ್ವಿನಿ ಮಾತಾಜಿ ಇಲ್ಲಿವದು. ವೆಂಕಟೇಶ್ ಪ್ರಭುಜಿ. ವೆಂಕಟೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ 25ನೇ ಶ್ಲೋಕ. ಹಾ ಮಾತಾಜಿ. ಶ್ಲೋಕ 25. ತದಿತ್ಯಾನಭಿಸಂಧಾಯ ಫಲಂ ಯಜ್ಞ ತಪಃ ಕ್ರಿಯಃ ದಾನ ಕ್ರಿಯಾಶ್ಚ ವಿವಿಧಾಃ ಕ್ರಿಯಂತೆ ಮೋಕ್ಷಕಾಂಕ್ಷಿಭಿಃ. ಸರಿ ಬಂತು. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಶೋಭಾ ಭಟ್ ಮಾತಾಜಿ 26ನೇ ಶ್ಲೋಕ ನೀವು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಸದ್ಭಾವೇ ಸಾಧು ಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಶಬ್ದ ಪಾರ್ಥ ಯುಜ್ಯತೆ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ನೀವು 27ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ ನೀವು ಈಗ ಜಾಯಿನ್ ಆದದ್ದ ಮಾತಾಜಿ. ನೀವು 27 ಮತ್ತೆ 28 ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ರದ್ಧಯಾ ಹುತಂ ದತ್ತಂ
तपस्ताप्तं कृतं च यत् असदीत्युच्यते पार्थ न च तत्प्रत्येन इह ಮಾತಾಜಿ ಹರೇ ಕೃಷ್ಣ ಮಾತಾಜಿ 27 ಹೇಳ್ಬೇಕಿತ್ತ ಮಾತಾಜಿ ಅಲ್ಲ ಸರಿಯಾಗ್ಲಿಲ್ಲ ಹೇಳಿದ್ದು. ಲಲಿತಾ ಮಾತಾಜಿ 27 ಹೇಳ್ತೀನಿ ಮಾತಾಜಿ 28ನೇ ಶ್ಲೋಕ ಸರಿಯಾಗಿ ಹೇಳಿದ್ದ ಮಾತಾಜಿ. ಚೂಚೂರ್ ಕವಿತಾಮಣಿ ಮಾತಾಜಿ 28ನೇ ಶ್ಲೋಕ ಇನ್ನೊಂದ್ಸಲ ಹೇಳಿ. ಮಾತಾಜಿ ಹೇಳ್ತೀನಿ ಮಾತಾಜಿ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದೀತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರತ್ಯೇನೋ ಇಹ ಪ್ರೇತ್ಯನೋ ಇಹ ಪ್ರೇತ್ಯನೋ ಇಹ. ಇದು ಹೇಳ ಮಾತಾಜಿ. 27ನೇ ಶ್ಲೋಕ ಹೇಳಿ ಮಾತಾಜಿ. ಯಜ್ಞೇ ತಪಸಿ ದಾನೇ ಚ ಸ್ಥಿತಿಃ ಸದಿತಿ ಚೋಚ್ಯತೆ ಕರ್ಮ ಚೈವ ತದರ್ಥೀಯಂ ತದಿತ್ಯೇವಾಭಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲದೂ ಹೇಳಿ ಆಯ್ತಲ್ಲ, ಒಮ್ಮೆ ಒಂದು ಸಲ ಎಲ್ಲದೂ ಹೇಳಿ ಆಯ್ತಲ್ಲ, ಯಾವ್ದು ಹೇಳದೇ ಇದ್ಯದ ಈಗ ಜಾಯಿನ್ ಆದವರು? ಆಯ್ತು ಮಾತಾಜಿ. ಓಕೆ. 28ನೇ ಶ್ಲೋಕ ಒಮ್ಮೆ ನಾನು ಹೇಳ್ತೀನಿ. ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಚ ಯತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ಪ್ರೇತ್ಯನೋ ಹಿಹಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಲ್ಲರೂ ಹೇಳ್ಬಿಡಿದು ಓಂ ತತ್ ಒಟ್ಟಿ. ಹಾ ಮಾತಾಜಿ. ಎಲ್ಲರೂ ಹೇಳಲಿ ಮಾತಾಜಿ, ಎಲ್ಲರೂ ಹೇಳುವಲ್ಲ. ಭಗವದ್ಗೀತಾಸು ಉಪನಿಷತ್ಸು ವಿದ್ಯಾಯಾಂ ಯೋಗಶಾಸ್ತ್ರೇ ಸಪ್ತದಶೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ಕೃಷ್ಣ ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇನ್ನು 5 ನಿಮಿಷ ಇದೆ. ಯಾರಿಗೆ ಯಾವ್ದನ್ನ ಹೇಳ್ಬೇಕು ಅಂತಂದ್ರೆ ಹೇಳ್ಬೇಕು. ಹೇಳಲಿಕ್ಕಿದೆಯಾ? ಯಾರಿಗಾದ್ರೂ ಹೇಳಲಿಕ್ಕಿದ್ರೆ ಹೇಳಿ. ಹರೇ ಕೃಷ್ಣ. ಶ್ಲೋಕ ಹೇಳಲಿಕ್ಕಿದೆಯಾ? ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿಲ್ಲ. ಹಾಕಿದ್ದೆ ಮಾತಾಜಿ, ನಾನು ಹಾಕಿದ್ದೇನಲ್ವಾ? ಹಾಕ್ಲಿಲ್ವಾ? ಓಕೆ, ಹಾಕ್ತೀನಿ ಈಗ. ಹಾಕ್ತೀನಿ ಮಾತಾಜಿ, ಹಾಕ್ತೀನಿ ಈಗ. ಮಾತಾಜಿ ನಾನು 23ನೇದು ಹೇಳ. ಅಷ್ಟರ ತನಕ ಶ್ಲೋಕ ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ ನಾನು. ಒಬ್ಬೊಬ್ಬರ ಹೇಳಿ, ಯಾವ್ದು ಬೇಕದು. ಓಂ ತತ್ ಸದ್ದಿತಿ ನಿರ್ದೇಶೋ ಬ್ರಹ್ಮಣಾಸ್ತ್ರಿವಿಧ ಮೃತ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತಾ ಪುರಾ. ಮಾತಾಜಿ ಸರಿ ಇದ್ಯಾ? 2ನೇ ಲೈನು ಬ್ರಹ್ಮಣ ತ್ರಿವಿಧ ಮೃತಃ ಬ್ರಾಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ಬ್ರಹ್ಮಣಾಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತಾ ಪುರಾ. ಯಜ್ಞಾಶ್ಚ ವಿಹಿತಾ ಪುರಾ. ಯಜ್ಞಾಶ್ಚ ವಿಹಿತಾ ಪುರಾ.
ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಣ ಬರ್ಬೇಕು 2ನೇ ಲೈನು, 3ನೇ ಲೈನು ಬ್ರಾಹ್ಮಣ ಅಂತ ಬರ್ಬೇಕು. ಬ್ರಹ್ಮಣ ತ್ರಿವಿಧ. ಬ್ರಾಹ್ಮಣ ಸೇನ. ಬ್ರಾಹ್ಮಣಾಸ್ತೇನ. ಬ್ರಾಹ್ಮಣಾಸ್ತೇನ ವೇದಾಶ್ಚ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರು ಮಾತಾಜಿ, ಎಲ್ಲ ಅಟೆಂಡೆನ್ಸ್ ಹಾಕಿ. ಇನ್ಯಾರ್ಗನ ಯಾವ್ದು ಹೇಳ್ಬೇಕು ಅನ್ಸುತ್ತೆ ಆ ಶ್ಲೋಕ ನಂಬರ್ ಹೇಳಿದ್ರೆ ನಾನು ಹಾಕ್ತೀನಿ. 23 ಹೇಳಲ್ಲ ಮಾತಾಜಿ ನಾನು. ಹೇಳಿ. ಕೃಷ್ಣ ಶ್ಲೋಕ 23. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಾಸ್ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಶ್ಚ ವಿಹಿತಾ ಪುರಾ. ಯಜ್ಞಾಶ್ಚ ಜ್ಞಾ ದೀರ್ಘ ಇದೆ. ಯಜ್ಞಾಶ್ಚ ವಿಹಿತಾ ಪುರಾ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. 24ನೇ ಶ್ಲೋಕ ಯಾವ್ದು ಹೇಳ್ತೀರಿ ಹೇಳಿ. ಇಪ್ಪತ್ನಾಲ್ಕನೇ ಶ್ಲೋಕ ಹೇಳ ಮಾತಾಜಿ. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ಶ್ಲೋಕ 24. ತಸ್ಮಾದೋ ಮಿತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯಾಃ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲದ ಅಟೆಂಡೆನ್ಸ್ ಹಾಕಿ ಆಯ್ತಾ? ಇನ್ ಯಾವ್ದು ಶ್ಲೋಕ ಹೇಳಲಿಕ್ಕಿಲ್ಲ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ವೈಷ್ಣವ ವೃಂದ ಕಿ ಆಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲಾ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಪ್ರಭುಜಿ. ನಮ್ಮ ಕೊನೆಯ ಪ್ರಯಾಣ ನಾಳೆ 18ನೇ ಅಧ್ಯಾಯ ಶುರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ. ಎಷ್ಟು ಬೇಗ ಮುಗ್ದೋಗ್ತಾ ಇದೆ ಮಾತಾಜಿ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ ಮಾತಾಜಿ. ಎಷ್ಟು ಬೇಗ ಬೇಗ 11ನೇ ಚಾಪ್ಟರ್ ತನಕ ಸ್ವಲ್ಪ ಸ್ಲೋ ಅನ್ಸುತ್ತೆ. 11ನೇ ಚಾಪ್ಟರ್ ಮುಗಿದ ತಕ್ಷಣ ಫಾಸ್ಟ್ ಆಗಿ ಮುಗಿದ. ಎಷ್ಟು ಬೇಗ ಅಭ್ಯಾಸ ಆಗ್ಬಿಡುತ್ತಲ್ಲ, ಫಾಸ್ಟ್ ಆಗಿ ಹೋಗುತ್ತೆ. ಲಾಸ್ಟ್ ಅಲ್ಲಿ ಫಾಸ್ಟ್ ಹೋಗುತ್ತೆ. ಎಲ್ಲವೂ ತುಂಬಾ ಚೆನ್ನಾಗಿ ಹೇಳಿದ್ರೆ ಫಾಸ್ಟ್ ಹೋಗ್ತದೆ. ನೀವೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾ ಹೋಗ್ತೀರಿ. ಹೇಳ್ತೀರಾ ಏನ್ ತೊಂದ್ರೆ. ಮಾತಾಜಿ ಇದು ಎಷ್ಟನೇ ಬ್ಯಾಚ್ ಮಾತಾಜಿ ನಮ್ದು? ಇದು 3ನೇ ದಿನ ಅಲ್ವಾ ಮಾತಾಜಿ? ಮಾತಾಜಿ 3ನೇ ಬ್ಯಾಚ್ ಮಾತಾಜಿ. ಇದೇ 3ನೇ ಬ್ಯಾಚ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ಲೋಕ ಹೇಳ್ಕೊಡೋದು ಇಲ್ಲ ಇಷ್ಟೇ ಕಂಟಿನ್ಯೂ ಮಾಡ್ತಾರೆ. ಹೊಸೊಬ್ರು ಬರ್ತಾನೆ ಇರ್ತಾರಲ್ಲ. ಹೊಸೊಬ್ರು ಕಡಿಮೆ ಇರ್ತಾರೆ ಮಾತಾಜಿ. ಒಬ್ರು ಇಬ್ರು ಇರ್ತಾರೆ. ನನ್ಗನ್ಸುತ್ತೆ ರಿವಿಷನ್ ಮಾಡೋದು ಒಳ್ಳೇದು ಅಂತ. ಎಲ್ರಿಗೂ ಬರುತ್ತೆ ಆಲ್ರೆಡಿ. ಅಲ್ಲಿ ಇಲ್ಲಿ ಚೂರು ತಪ್ಪಾಗತ್ತೆ ಹೊರತು ಪ್ರಾಕ್ಟೀಸ್ ಆಗ್ಬೇಕು. ಪ್ರಾಕ್ಟೀಸ್ ಆಗೋದಕ್ಕೆ ರಿವಿಷನ್ ಸೆಷನ್ ಇಡ್ಲಿಕ್ಕಿದೆ ಮಾತಾಜಿ. ಇಡ್ಬೇಕು. ಇಟ್ರೇನೆ ಸರಿ ಮಾತಾಜಿ. ಅದು ಹೇಳ್ತಾ ಇದ್ರೇನೆ ಬರೋದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಎಲ್ರಿಗೂ ಬರುತ್ತೀಗ. ಪ್ರಾಕ್ಟೀಸ್ ಬೇಕು. ಅಲ್ಲೊಂಚೂರು ಇಲ್ಲೊಂಚೂರು ಮಿಸ್ಟೇಕ್ ಆಗತ್ತೆ. ಅಷ್ಟು ಬಿಟ್ರೆ ಏನೇನು ಇಲ್ಲ. ಎಲ್ಲರೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ಇಬ್ರು 3 ಜನ ಬರ್ಬೋದಷ್ಟೇ. ಲಲಿತಾ ಮಾತಾಜಿ ಅವ್ರೆ, ಇವತ್ತು ನಾನು ಮೊದಲನೇ ಶ್ಲೋಕ ಮೊದಲನೇ ಅಧ್ಯಾಯ ಹೇಳಿದ್ದು ತಪ್ಪಾಗಿತ್ತಾ? ಎಲ್ಲಾನ ಜಾಸ್ತಿ? ಇಲ್ಲ ಜಾಸ್ತಿ ತಪ್ಪಾಗ್ಲಿಲ್ಲ ಮಾತಾಜಿ. ಚೆನ್ನಾಗಿ ಹೇಳಿದ್ರಿ. ಅದೇ ಪ್ರತಿ ದುದ್ಮುಹು ಒಂದ್ ಬರುತ್ತೆ ನೋಡಿ. ಬುಕ್ಕಲ್ಲಿ ಒಂದು ಅಲ್ಲೇ ಒಂದಿದೆ. ಅದೇ ಅಲ್ಲಿರೋದನ್ನೇ ಹೇಳಿದ್ರಿ. ಅದೊಂದು ಮಿಸ್ಟೇಕ್ ಆಗುತ್ತೆ.
ನಾನ್ ನೋಟಿಸ್ ಮಾಡಿ. ನಾನು ಬುಕ್ ಅಲ್ಲಿ ನೋಡ್ಕೊಂಡೆ ಹೇಳಿದ್ದು, ಅಲ್ಲಿ ನೋಡ್ಕೊಂಡು ಹೇಳಿಲ್ಲ, ನಾನು ಬುಕ್ ಇಟ್ಕೊಂಡಿರ್ತೇನೆ. ಹೌದಾ? ಅದೇ ಬುಕ್ಕೆ ಸರಿ ನಮ್ಗೆ. ಅದನ್ನು ಮೊಬೈಲ್ ಅಲ್ಲಿ ಬರೋದನ್ನ ನೋಡೋದೇ ಇಲ್ಲ. ನಾನು ಅದೇ ನಿಮ್ಮನ್ನೇ ಕೇಳ್ಬೇಕಾಗಿತ್ತು, ಎಷ್ಟು ತಪ್ಪು ಮಾಡಿದ್ನೋ ಅಂತ. ಮಾತಾಜಿ ಮಿಸ್ಟೇಕ್ಸ್ ಆಗ್ಲಿಲ್ಲ, ಎಲ್ಲೋ ಅಲ್ಲಿಂದ ಆಗಿದೆ. ಇಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ. ಆಡ್ತಾ ರಾಗ ರೋಗ ಅಂತ. ಅದೇ ಅದೇ ಹಿರಿಯೋರ್ ಗಾದೆ ಕರೆಕ್ಟ್ ಆಗಿ ಮಾಡಿದಾರೆ ಮತ್ತಜ್ಜಿ, ಅರ್ಥ ಇಲ್ದಿರ ಮಾಡಿಲ್ಲ ಮತ್ತಜ್ಜಿ. ವೇದ ಸುಳ್ಳಾದ್ರು ಗಾದೆ ಗಾದೆ ಸುಳ್ಳಾಗಲ್ಲ, ಅದು ಕರೆಕ್ಟ್. ಗಾದೆ ಎಲ್ಲ ಏನ್ ಮತ್ತಜ್ಜಿ? ಬೆಳಿಗ್ಗೆ ಬಂದು ಶ್ಲೋಕ ಹೇಳಿ ಒಂದೇ ಅಧ್ಯಾಯ ಹೇಳಿಸ್ತಾ ಇದಾರೆ, ಯಾರು ಹೇಳಿರೋರೆ ಹೇಳ್ತಾ ಇದಾರೆ, ಇನ್ನ ಹೇಳಿ ಅಂತ ಹೇಳ್ದೆ ನಾನು. ನಾನೇ ಹೇಳ್ತೀನಿ ಮತ್ತಜ್ಜಿ. ನನ್ಗೆ ಹೇಳಂಗಿಲ್ಲ, ಅಲ್ಲಿ ಹೇಳ್ಬೇಕು ಪ್ರಭುಜಿಗೆ. ನಿಮ್ಗೆ ಹೇಳಲ್ಲ ಪ್ರಭುಜಿ. ಯಾರು ಹೊಸಬ್ರು ಹೆಸರು ಕೊಡ್ಲಿಲ್ಲ, ಅದಕ್ಕೆ ಅವರು ಹೇಳ್ದವ್ರೆ ಹೇಳಿ ಹೋದ್ ಲಿಸ್ಟ್ ಹಾಕಿದಳ, ಅದೇ ಪ್ರಕಾರ ಹೇಳ್ತೀನಿ. ಅದೇ ಅಲ್ಲ, ಕೇಳಿದ್ರೆ ಹೇಳಿಸ್ತಾರೆ. ನಾಳೆ ಹೇಳ್ತೀನಿ ಅಂತ ಹೇಳಿದ್ರು. ನಾನು ಮೊದ್ಲಿಂದ ಹೇಳೇ ಇರ್ಲಿಲ್ಲ, ಸುಮ್ನೆ ಕೇಳ್ತಾ ಇದ್ದೆ. ನಾನ್ ನಿನ್ನೆ ಹೇಳ್ತೀನಿ ಅಂತ ಹೇಳಿದ್ ಮಾತಾಜಿ. ಪ್ರಭುಜಿ ಹತ್ರ ಹೆಸರು ಕೊಟ್ಟಿದ್ದೀರಾ ಮಾತಾಜಿ? ಇಲ್ಲ, ಪ್ರತಿದಿನ ಒಬ್ಬೊಬ್ರು ಒಂದೊಂದು ಅಧ್ಯಾಯ ಮಾಡ್ತಾರೆ ಮಾತಾಜಿ. ಅಲ್ಲಿ ಒಂದೇ ಅಧ್ಯಾಯನ ಎಲ್ಲಾರು ಹೇಳ್ತಾ ಇದ್ದಾರೆ ಅಷ್ಟೇ. ಈ ತಿಂಗಳು ಫುಲ್ ಹೇಳಿಸ್ತಾರೆ. ಈ ತಿಂಗಳು ಫುಲ್ ಹೇಳಿಸ್ತಾರೆ, 27ವರೆಗೂ. ನೀವು ಹೆಸರು ಕೊಡಿ, ಅಲ್ಲಿ ಹೇಳ್ತಾರೆ. ಅದೇ ಮಾತ್ ಜಾಸ್ತಿ ಆಡ್ಬೇಡಿ ಅಂತ ಹೇಳಿದ್ರಲ್ಲ, ಅವತ್ತಿಂದ ನಾನು ಮಾತಾಡಕ್ ಹೋಗ್ತಾ ಇಲ್ಲ, ಸೈಲೆಂಟ್ ಆಗಿ ಕೇಳಿಸ್ಕೊಳ್ತಾ ಇರ್ತೀನಿ. ಬರೋದೇ ಇಲ್ಲ ನೀವು. ಇಲ್ಲ, ಬೆಳಗ್ಗೆ ಬಂದಿದ್ನಲ್ಲ. ಹಂಗಾರೆ ಕೇಳಿದ್ರ ನಾನು ಹೇಳಿದ್ದು ಶ್ಲೋಕನ? ಶ್ಲೋಕ ಅಷ್ಟು ಜಲ್ದಿ ಏನೋ ಫ್ರೆಂಡ್ ಸಿಕ್ಕಿದ್ರು, ಅವ್ರು ಮಾತಾಡ್ಕೊಂಡು ನಿಂತ್ಕೊಂಡ್ರು, ಅಲ್ಲಿ ಕಟ್ ಮಾಡಿದೆ ನಾನು, ಸುಮ್ನೆ ಅವ್ರು ಡಿಸ್ಟರ್ಬ್ ಆಗುತ್ತೆ ಅಂತ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹಾಗೇನೆ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ಲಾ ಮಾತಾಜಿ? ಮಾತಾಜಿ.